ಯಾನೆ ಕನ್ನಡಲೇ ಏನಿದೆ ಜಂಕಿ ತುಂಬ ಚೌಡ್ ಬರ್ಕೊಂಡು ಬಂದ್ವಿ ಒಂದು 5:30 ಗಂಟೆಗೆ ಸುಮನ್ ಸರ್ ಫೋನ್ ಮತ್ತೆ ಬಂದಿರಿ ಟಿವಿ ಹಿಡಿತೆ ಅನೌನ್ಸ್ ಆಗುಂಡು ರೂಪಕ ತೂಲೆ ಬಂದು ಯಾನ್ ದುಂಬೆ ಅಕ್ಮಗಿನ ನಮ್ಮ ಜಿಟಿಗೆ ತೆಗೆದು 2010 ಬ್ಯಾರಿ ಮೂವಿ ತೆಗೆದು ಅಪ್ಪ ಯಾನ್ ಏಪಲ ಟಿವಿ ತೂತು ಜಂಕ್ ಫೋನ್ ಬಂದು ಬಂದೆ ಗೊತ್ತು ಫಸ್ಟ್ ಟೈಮ್ ಬೇರೆ ಬನ್ನಿ ತೂಲೆ ಬಂದು ತೂತು ನಾಗ ಮಮ್ಮುಟ್ಟಿ ಸರ್ ಅನೌನ್ಸ್ ಆಗಿ ಬೇರೆ ನೆಕ್ಸ್ಟ್ ರೂಪ ವರ್ಕ್ ಆಡಿ ಬಂದು ಬಂದಾಗ ಯಾನ್ ಅದು ಮಲ್ಕೊಂಡು ಬಂದು ಗೊತ್ತ ದಯಮಾಡಿ ನಾನು ಆತು ಬುಲ್ದೆ ದಯಮಾಡಿ ಈ ಮಲ್ಲೆಗೆ ಮಸ್ತ್ ಏರುಪೇರು ಇರ್ತದೆ ಲೈಫ್ ಡ್ರಾಮಾ ಮಲ್ಪುನು ಮೂವಿ ಮಲ್ಪುನು ಜಾತ್ ಬ್ಯಾಡ್ ಕಮೆಂಟ್ಸ್ ತೊಟ್ಟು ಫುಲ್ಫಿಲ್ ಪಂದ್ ಆತುಜಿ ಅದು ಬಂದ್ಬಿಟ್ಟು ಮೇಡಮ್ ಫುಲ್ಫಿಲ್ ಪಂದ್ ಏಪಲ್ ಆಪಿಜು ಎಂಕ್ ನಿಖಲ್ ಎಂಜಿನಗೆಲ್ಲ ಮಸ್ತ್ ಜನ ಎಂಕ್ ಏಪಲ್ ಪ್ಲಸ್ ಮಂದ್ ಹೊಂದಿದ್ದೆ ರೂಪ ಕೈ ರೆಡ್ಡೆ ಓಡ್ ಬಂದು ಜಾತ್ ಜನಕ್ಕೆ ಪಂತೇನೆ ನಾನು ರೂಪ ಕೈ ರೆಡ್ಡೆ ಓಡು ಇಲ್ಲಿ ಒಂದು ಅಂಚ ಓಡು ಇಂಚ ಓಡ್ ಬಂದು ಆ ಬ್ಲೆಸ್ಸಿಂಗ್ಸ್ ನಿಗೆಲ್ಲ ಮಾತೇನೆಲ್ಲ ಪ್ರೀತಿ ದೇವೇರ್ನ ದಯ ಇದನ್ನೇ ಗೊತ್ತು ಚೀಪ್ವಾಲ್ ಅವಾರ್ಡ್ ಎಂತಿಕ್ಕೆ ಸಾಧ್ಯನೇ 100%. ನನ್ನ ಪಪ್ಪಗೆ ಗೊತ್ತು ಚೆಕ್ಕಿ ಅದೇ ಪಪ್ಪ ಎತ್ತು ಗೊತ್ತಾದ್ರೆ ಬಂದು ಗೊತ್ತು ಪಂಡೆ ನ್ಯಾಷನಲ್ ಅವಾರ್ಡ್ ಬೈದ್ರೆ ಹೆಂಗೆ ಬಂದು ಅದು ಕೇಳ್ತೀರಾ ಆತಿ ಅನ್ನ ಎನ್ನ ಲೈಫ್ ಹೊಡೀತು ಜರ್ನಿ ಇಡ್ಲ ನನ್ನ ಪಪ್ಪಗೆ ಎಲ್ಲ ಫೋನ್ ಬಂದು ತಿನ್ನ ಮಗಳಿಗೆ ಇಂಚದಿಗೆ ಪಂತಿನ ಕೇಳಿದ್ವಿ ಫಸ್ಟ್ ಟೈಮ್ ನನ್ನ ಪಪ್ಪಗೆ ನಡುಗುಜಿ ಫೋನ್ ಬರೋದಿದ್ದೀನಿ ಅರ್ಜೆಂಟ್ ಇನ್ನ ಮಗಳಿಗೆ ದಾದೆ ಅವಾರ್ಡ್ ದಿಕ್ಕೀನಿ ಬಂದೆ ನನ್ನ ಪಪ್ಪ ನನಗೆ ಗೊತ್ತು ನ್ಯಾಷನಲ್ಗೆ ನಿಂತಿರು ಪಪ್ಪ ಬಟ್ ಅಮ್ಮನ್ ಮಿಸ್ ಮಾಡ್ದೆ ಯಾರು ಮಸ್ತ್ ಏನೋದಿತ್ತು ನಿಂಗೆ ಮೊದಲ ಮಿನ್ನಿ ಅಮ್ಮ ಇದ್ದಿದ್ದ ಮಸ್ತ್ ಸೆಲೆಬ್ರೇಷನ್ ಮಲ್ವೇರು ನನ್ನ ಮಗಳಿಗೆ ಒಂದು ಇಂಚಿನ ಅವಾರ್ಡ್ ಟಿಕೆಟ್ ಬಂತು ಇಟ್ಸ್ ಓಕೆ ಒಲಾನ ಒಂದು ಬ್ಲೆಸ್ಸಿಂಗ್ ಉಪ್ಪು ಅರ್ನ ಇದನ್ನ ಸಾಧ್ಯ ಜೀತು ಬಲ್ ಓಕೆ ನನ್ನ ಗುರುಕುಲ್ ವಿಜಯಕುಮಾರ್ ಕೊಡಿಯಲ್ ಬಲ್ ಅಲ್ಲ ಏಪಲ 11 ರೂಪಾಯಿ ರೂಪ ಎಂಟೆ ಅವಳು ನಿಕ್ಕಿ ರೀಚ್ ಆಪರ್ ಏಪಲ ಹೋದು ಬಂದು ಇನ್ನ ನಾತು ಮಾತೆಲ್ಲ ದೊಂಕುದೇರು ಇನ್ನ ನಾತು ಮಾತೆಲ್ಲ ಪಂತೇರು ಅವು ಖುಷಿ ತೊಟ್ಟು ಮರ್ತು ಹೋಗ್ಬಿಡ್ತಾನೆ ಏಪಲ್ ನಮ್ಮ ದೊಂಕು ನಮ್ಮಲ್ಲಿ ಕೊಡಿದ್ದು ನಮ್ಮ ಇತ್ತವರೆಗೆ ಹಾಕುತ್ತಿ ಸೊ ಅಕ್ಕನಿಗೆಲ್ಲ ಥ್ಯಾಂಕ್ಸ್ ಮಾತಿರೆಗೆಲ್ಲ ಇಂತೆ ಮಾತೆಲ್ಲ ಮೋಕೆ ಮಲ್ಪೇರು ಏನಲ್ಲಪ್ಪ ಲೈಫ್ ಒಂದು ಹೋಗ್ಬಿಡವ ಏಪಲ್ಲ ಕೈ ಗಂಡನೆ ಪೋಡದೆ ಲೈಫ್ ಏಪಲ್ಲ ಆ ನಿಖಲ್ ಮಾತೆಲ್ಲ ಇರುತ್ತೆ ಆ ನಾಟಕ ಮಲ್ಪಡಿಸಿ ಇನ್ನೂ ಕೂಡ ಹೆಂಗೆ ಸಪೋರ್ಟ್ ಬಂದಿನ ವಿಡಿಯೋ ಮಾತೆಲ್ಲ ಪ್ರತಿಯೊಂದು ಎಲ್ಲಿ ಆಕ್ಟಿಂಗ್ ಬರ್ತೀನಲ್ಲ ಹೋಗಿ ಬರ್ತೀನಲ್ಲ ಹೆಂಗ್ ಮಾತ್ರ ಸಪೋರ್ಟ್ ಬಂದಿನ ಆಯ್ಕೆ ವಿಜಯಣ್ಣ ಬಂಡೇರು ಫಸ್ಟ್ ನಮ್ಮ ವಿಡಿಯೋದಾಗ ಹೇಗೆ ಸಪೋರ್ಟ್ ಬಂದಿದೆ ಆಯ್ಕೆ ನಿಕ್ಲಿಗೆ ಒಂದು ಥ್ಯಾಂಕ್ಸ್ ಬಂದ್ರೆ ಇತ್ತು ಬಸ್ ದಾಗೋಣ ದಾದ ಎತ್ತಿಕೊಂಡಾಯ್ತ ಬಿರಿ ನಿಖಿಲ್ ಅಂತ ಖಂಡಿತ ಅಂಚನೆ ಈ ಅವಾರ್ಡ್ ನನ್ನ ಮುಖ್ಯಮಂತ್ರಿನ ಮಾತೆಯನ್ನ ತುಳುನಾಡಿಗೆ ಅರ್ಪಣೆ ಮಾಡ್ತಾರೆ ಖಂಡಿತ ದಯಪಂಡ ಹೆಂಗ್ ಗೊತ್ತಿನ ಮಟ್ಟೆ ಗೊತ್ತಿ ಆರ್ಟ್ ಫಿಲಮ್ ಮಲ್ಪುನಾಗ ರಿಟರ್ನ್ಸ್ ಬರ್ಕೊಂಡು ಬಂದು ನಾವು ಸುಪ್ಪುಜಿರೆಗಿಲ್ಲ ಯಾಕಂದ್ರೆ ಥಿಯೇಟರ್ ವಾತಿನ ಬಲಿ ಪೂಜಿ ನಮ್ಮ ಕೊರಮ ಮಲ್ದ ಜಿಟಿಗೆ ರಿಲೀಸೇ ಮಲ್ದಿದ್ದೀರಿ ಅವ ಅದು ಬಲಿ ಪೂಜಿ ಹೆಂಗ್ ಗೊತ್ತು ಬಲಿ ಪೂಜಿ ಬಂದು ಅವಾಗ ನಾವೊಂದು ಕಾಂಪ್ರಮೈಸ್ ಮಂತಾಗ ನಮ್ಗೊಂದು ಚಾನ್ಸ್ ಕೊರ್ನಾಗ ಅಂತ ಕಮರ್ಷಿಯಲ್ ನಾವು ಬದುಕಿಗೋಸ್ಕರ ಮಲ್ಪೋದೆ ಮೂವಿ ಆರ್ಟ್ ಫಿಲಮ್ ಬಂದು ಹೆಲ್ಪ್ ಮಲ್ದಲೆ ಕಾಪಾಡಲಿ ಗೊತ್ತಿ ಕಮ್ಮಿ ಪೇಮೆಂಟ್ ಇಟ್ಕೊಂಡ ಅಂಚೆ ಎಲ್ಲ ಒಂದು ಫೀಲ್ ನನ್ನಲ್ಲ ಆತೇವೆ ಇಜ್ಜಿಜ್ಜಿ ಐದಲ್ಲ ಕಾಲ್ ಬೈದಿಜ್ಜಿ ಅಂಡ್ ಇನ್ನ ಬರೀ ಫೇವರೇಟ್ ಆರ್ಟ್ ಫಿಲಮ್ ಇಪ್ಪಲ್ಲ ಫಸ್ಟ್ ಪ್ರಿಫರೆನ್ಸ್ ರಂಗಭೂಮಿ ಆರ್ಟ್ ಫಿಲಮ್ ಫಸ್ಟ್ ಕಮರ್ಷಿಯಲ್ ಬೋರ್ಡ್ ನಂಬರ್ ಬೋರ್ಡ್ ಬಂದಿದ್ದು ಹೇಳುತ್ತೆ ಪೇಮೆಂಟ್ಗೋಸ್ಕರ ಅಂತಲ್ಲ ಅಂಚೆ ಬಂದದ್ದು ನಮ್ಮ ಬೇಲೆ ನಮ್ಮ ಸೊ ಮಾತೆಲ್ಲ ಒಟ್ಟು ಮ್ಯಾನೇಜ್ ಬಂದದ್ದು ಬೋರ್ಡ್ ಈ ವಂಜಿ ಯಾನ್ಲ ರಕ್ಷಿತ್ಲ ಎಂಕಲ್ನ ಮಸ್ತ್ ಕಲಾ ಪರಿಚಯ 2008-9 ನಮ್ಮ ಸಾಫ್ಟ್ವೇರ್ ಬೇರೆ ಮಂತೊಂದುನಾಗ ವೀಕೆಂಡ್ ಫಿಲ್ಮ್ ಮೇಕರ್ಸ್ ಆಗಿತ್ತು ಯಾನ್ಲ ರಕ್ಷಿತ್ಲ ಒಟ್ಟಿಗೆ ಶಾರ್ಟ್ ಫಿಲ್ಮ್ ಅಂತ ಇತ್ತು ಅಲ್ಪ ಇವಾಗ ಯಾನ ಜಾಬ್ ಹೊಡಿಯ ಬಟ್ ಎಂಕ್ ಸಿನಿಮಾ ಬಂದ್ಬಿಟ್ಟು ಭಯಂಕರ ಎಕ್ಸ್ಪೆನ್ಸಿವ್ ಆರ್ಟ್ ಫಾರ್ಮ್ ಮತ್ತೆ 1 ಲಕ್ಷ ಕೋಟಿ ಓಡು ಎಂಕ ಒಂಥರ ಭಯಂಕರ ಪೋಡಿಗೆ ಆಗ್ತದೆ ಎನ್ನ ನಮ್ಮೊಂದು ಏನೋ ಒಂದು ಕಾಸು ಮಾಡ್ದ ಹೋಗಕ್ಕೆ ಕಾಸು ಅದ್ರ ವಾಪಸ್ ತಿಕ್ಕದ ಜನ ಯಾನು ಭಯಂಕರ ಪೋಡಿಗೆ ಸಿನಿಮಾ ಬರ್ಲಿ ಅಂಚೆ ಯಾನ್ ವಾಪಸ್ ಉಡುಪಿ ಬರ್ತಿದ್ದೆ ರಕ್ಷಿತ್ ಅಲ್ಪ ಸ್ಟಾರ್ ಕಂಟಿನ್ಯೂಸ್ಲಿ ಎತ್ತೊಂದಿದ್ದೆ ಬಲೆ ನಿಖಿಲ್ ಅನ್ಸಿತ್ ನಾವು ಬೋರ್ಡು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ಅಂಚೆ ಆಯ್ನು ಒತ್ತಾಗಿ ನಾನು ವಾಪಸ್ ಬರ್ತೀನಿ ಯಾನ್ ಪಕ್ಕ ಎಲ್ಲ ಮುಲ್ಪ ಒಂದು 2 ಕಂಪನಿ ಇತ್ತು ಹುಡುಗ ನಾನು ಕ್ಲೋಸ್ ಬಂದಿದ್ದು 2020-21 ನಾನು ಸೀರಿಯಸ್ ಫುಲ್ ಟೈಮ್ ಎಂಟರ್ ಆಯ್ನೆ ಆಸ್ ಅ ಪ್ರೊಫೆಷನ್ ಸಿನಿಮಾ ಇಂಡಸ್ಟ್ರಿ ಅದಾಗ ಹೆಂಗೆ ಕೊಂಚಿ ದಾದ್ಮಂಜಿ ಘಟನೆ ನಡೆದೊಂದು ಸ್ಟೋರಿ ಬರ್ತದೆ ನಿತ್ಯ ಅಂತೀನಿ ಸೊ ಅದಾಗ ಇಂಚನೆ ರಕ್ಷಿತ್ ಬಂಡೆ ಇಂಚೊಂದು ಏನೊಂದಿಲ್ಲ ದಾದ ಒಂದು ಭಾರಿ ಶೋಕುಡಿ ಮಾಲ್ಪುಲ ಅಂತ ಸೊ ಐಕೊಂಜಿ ಯಾರಾಗ ಯಾನು ಫಾರ್ ಎವರ್ ಚಿರರುಣಿ ಅಂದ ಬಟ್ ಒಂಜಿ ಐಡಿಯಾ ಲೆವೆಲ್ ಬನ್ನ ಅಲ್ಪಡ್ದು ಬರ್ತದೆ ಯಾನೊಂಜಿ ಒಂಜಿ ಬೇದ ಡಾಕ್ಯುಮೆಂಟ್ ಸೆಂಡ್ ಮಾಡ್ತೀನಿ ಫಸ್ಟ್ ಆರಾಗ ಅವು ಭಯಂಕರ ಇಷ್ಟ ಅವ ಇವಾಗ ಒಂಜಿ ಸ್ಕ್ರೀನ್ ಬಿಲ್ ಹಾಕೊಂಬಂದು ಸೆಂಡ್ ಮಾಡ್ತೆ ಅವ ಇವಾಗ ಆ ಸಿನಿಮಾಗೆ ಏನೋ ಬೋರ್ಡು ಎನ್ನರ್ದು ಜಾಸ್ತಿ ಬಿಲೀಫ್ ಆಯ್ತು ಈ ಸಿನಿಮಾದ ಮೇಲೆ ಯಾನ್ ಬೊಡ್ಚಿ ಮಾಡಿ ಈತ ಬಜೆಟ್ ಮಾಡ್ಕೊಂಡು ಚೀಜ್ ಬೊಡ್ಚಿ ಇದ್ದಲ್ಲ ಆ ಸಿನಿಮಾಗೆ ಏನೋ ಬೋರ್ಡು ಅವೇನು ಮಾಡ್ಲಿ ಈ ಟೆನ್ಷನ್ ಎತ್ತ ಅವು ಎನ್ನ ಜವಾಬ್ದಾರಿ ಹೊಂದಿರು ಸಿನಿಮಾ ಅಂದ ಅವ ಇವಾಗ ಅವು ಅಂತಾರಾಷ್ಟ್ರೀಯ ಕೂಡ ಹೋದ್ ಬರ್ತಂಡು ಅವ ಇವಾಗ ಮುಲ್ಪ ರಿಲೀಸ್ ಮಾಡ್ಕೊಡ ಬಡ್ಚಿ ಬರ್ತೀನಿ ಒಂದೇ ಟುಪ್ಪನ ಆಗಲ್ಲ ರಕ್ಷಿತ್ನ ಬಿಲೀಫ್ ವಾಸ್ ಮೋರ್ ದೆನ್ ಮೈಂಡ್ ಸೆಂಗಿಚ್ಚಿ ಒಂದು ರಿಲೀಸ್ ಮಾಡ್ಕೊಡ ಈ ನಮ್ಮ ರಿಟರ್ನ್ಸ್ ತೂಪಿನೇ ಕೊಡ್ಚಿ ಸಿನಿಮಾ ಅವು 100 ಜನ ತೋಡ್ ಥಿಯೇಟರ್ಗೆ ತೋಡಾಗಲ್ಲ 100 ಜನ ಪನ್ಪಿನ ಒಂಜಿ ಬಿಲೀಫ್ ಐ ಥಿಂಕ್ ರಕ್ಷಿತ ಕಂಟಿನ್ಯೂಸ್ಲಿ ಒಂಜಿ ಬ್ಯಾಕ್ ಸಪೋರ್ಟ್ ಆದಿತ್ತೀನಿ ಈಗ ಮಿಥ್ಯ ದಾಲ ಬರೋಂಗಿಚ್ಚಂಡು
ABCD ಎಲ್ಲ ಬರೋದು ಜನ ಮಿಥ್ಯದ ಅಂದಾದ ಮಂದೆ ರೋಲ್ ಮಂತಿನ ಮಾತ ಮಸ್ತ್ ಡಿಫ್ರೆಂಟ್ ಇತ್ತು ಸ್ಕ್ರಾಚ್ ಇರ್ದೆ ನಾನು ಒಂಜಿ ಆ ರೋಲ್ ನೆಂಚ ಪೋರ್ಟ್ರೇ ಮಾಡ್ಕೊಡೊಂದು ಮೇರೆ ಬಂದು ಕೊಡ್ತಾರೆ ಎನ್ನೊಟ್ಟಿಗೆ ಇತ್ತು ಇಡೀ ವರ್ಕ್ಶಾಪ್ ಬಿಟ್ಟು ಮಾತಾ ಸೀನ್ಲ ಒಟ್ಟಿಗೆ ಇರ್ತಾರೆ ಮಸ್ತ್ ಥ್ಯಾಂಕ್ಸ್ ಸರಿಗೆ ಅಂಡ್ ರೂಪಾ ವರ್ಕಾಡಿ ಮಾಮಾರಿಗೆಲ್ಲ ಮಸ್ತ್ ಥ್ಯಾಂಕ್ಸ್ ಅಂಡ್ ರಚಿತ್ ಸರ್ಗೆ ಮಸ್ತ್ ಥ್ಯಾಂಕ್ಸ್ ಬಂತ ಅಂಡ್ ನಿಕ್ಲೆಗ್ ಮಾತಾಡಿಕ್ಲ ಸಪೋರ್ಟ್ ಮಸ್ತ್ ಥ್ಯಾಂಕ್ಸ್ ಅಂಡ್ ಎಸ್ಪೆಷಲಿ ನನ್ನ ಪಪ್ಪ ಅಮ್ಮಗೆ ಎಸ್ಪೆಷಲಿ ಮಸ್ತ್ ಥ್ಯಾಂಕ್ಸ್ ಬಂತ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.